ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಏನ್ ಗೊತ್ತಾ, ಈ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮನುಷ್ಯರ ಮಾರ್ಕೆಟಿಂಗ್ ಜಾಸ್ತಿ ಆಗಿದೆ. ಅಂದ್ರೆ ನಾನು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಇರುತ್ತೆ, ಎಲ್ಲಿ ನೋಡಿದ್ರು ಕಟ್ಔಟ್ಸ್ ಇರುತ್ತೆ. ಅದು ಪೊಲಿಟಿಷಿಯನ್ಸ್ದು ಬರೀ ಅವ್ರದ್ದೇ ಇರುತ್ತೆ. ಹ್ಯಾಪಿ ಬರ್ಡೇ, ಹ್ಯಾಪಿ ದಟ್ ಡೇ, ಹ್ಯಾಪಿ ದಿಸ್ ಡೇ, ಆ್ಯಂಡ್ ಹಬ್ಬಗಳದು ಸೆಲೆಬ್ರೇಷನು ಅದು ಇದು ಬರೀ ಅವ್ರದೇ ಮಾರ್ಕೆಟಿಂಗ್ ಇರುತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು? ತುಂಬಾ ಜನ ಓಟುಗಳು ಅವ್ರ ಮಖಗಳು ನೋಡಿ ನೋಡಿ ನೋಟಿಸ್ ಇದೆ, ನಮಗೆ ಗೊತ್ತಿವ್ರು ಅನ್ನೋ ಥರ ಓಟ್ ಹಾಕ್ತಿದ್ದಾರೆ. ಬಟ್ ನನಗೊಂದು ಡೌಟ್ ಏನಂದ್ರೆ, ಯಾವ್ದಾದ್ರು ಪ್ರಾಡಕ್ಟು ಅಥವಾ ಏನಾದರೂ ಯೂಸ್ ಮಾಡಿದ್ಮೇಲೆ ಅದಕ್ಕೆ ರಿವ್ಯೂ ಇರುತ್ತೆ. ಅಟ್ಲೀಸ್ಟ್ ನಾವು ರಿವ್ಯೂ ಕೊಡ್ಬೋದು. ಬಟ್ ಇವ್ರದೆಲ್ಲ ಯಾಕೆ ರಿವ್ಯೂ ಇಲ್ಲ ನಂಗೆ ಅರ್ಥ ಆಗಲ್ಲ. ಬರೀ ಮಾರ್ಕೆಟಿಂಗ್ ಒಂದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಾಲೋ ಮಾಡ್ತಿದ್ದಾರೆ. ವಿಷನ್ ವೈಸ್ ಇಂದ, ವಿಜುವಲೈಸೇಷನ್ ಇಂದ ತುಂಬಾ ಮೆಮೊರಿಗಳಿರುತ್ತೆ ಅಂತ. ಬಟ್ ಅದ್ರಾಗೇನ ರಿವ್ಯೂ ಯಾಕಿಲ್ಲ? ರಿವ್ಯೂ ಇದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನಾವು ಇದು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಮಾತ್ರ ನಮ್ಗೆ ಯೂಸ್ ಆಗುತ್ತೆ ಆಗಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ?